ತನ್ನೂರಿನ ಜಾತ್ರೆಗೆ ಸಹಾಯಹಸ್ತ ಬೇಕು ಎಂದು ಭಿಕ್ಷಾಟನೆಯಲ್ಲಿ ತೊಡಗಿದ್ದ ಯುವಕನನ್ನ ತೊಕ್ಕೊಟ್ಟುವಿನ ಕ್ಯಾಟರಿಂಗ್ ಸಂಸ್ಥೆ ಮಾಲೀಕ ರಾಜೇಶ್ ಎಂಬುವರು ಸಂಶಯದ ಮೇರೆಗೆ ಉಳ್ಳಾಲ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ತೊಕ್ಕೊಟ್ಟು ಕಾಪಿಕಾಟ್ ರಾಜ್ ಕೇಟರರ್ಸ್ ಬಳಿ ಬಂದಿದ್ದ ಖಾವಿ ತೊಟ್ಟ ಯುವಕ ಜಾತ್ರೆ ನಡೆಸಲು ದಾನ ನೀಡಬೇಕು ಎಂದು ಮಾಲೀಕ ರಾಜೇಶ್ ಅವರಲ್ಲಿ ಕೇಳಿಕೊಂಡಿದ್ದಾನೆ. ಸಂಸ್ಥೆ ಮಾಲೀಕರು ರಾತ್ರಿ ವೇಳೆ ಜಾತ್ರೆಗಾಗಿ ಹಣ ಕೇಳುವುದನ್ನು ಸಂಶಯ ವ್ಯಕ್ತಪಡಿಸಿ ವಿಚಾರಣೆ ನಡೆಸಿದ್ದಾರೆ. ಆದರೆ ಯುವಕ ಸಮರ್ಪಕವಾಗಿ ಉತ್ತರ ನೀಡದೆ ಮುತ್ತಪ್ಪ ಹೈದರಾಬಾದ್ ಮೂಲದವ ತಾನು ಎಂದು ಮೊದಲಿಗೆ ಹೇಳಿದ್ದಾನೆ. ಅಲ್ಲದೆ 30 ಜನ ತನ್ನ ಇದೇ ರೀತಿಯಲ್ಲಿ ಕಲೆಕ್ಷನ್ ಮಾಡುವುದಾಗಿ ಕನ್ನಡ ಭಾಷೆಯಲ್ಲಿ ಹೇಳಿದ್ದಾನೆ. ಯುವಕನ ಬಳಿ ಮೊಬೈಲ್ ಆಗಲಿ ಯಾವುದೇ ಗುರುತಿನ ಚೀಟಿ ಇಲ್ಲದಿರುವುದನ್ನು ಗಮನಿಸಿದ ರಾಜೇಶ್ ಅವರು ಸ್ಥಳಕ್ಕೆ ಉಳ್ಳಾಲ ಪೊಲೀಸರನ್ನ ಕರೆಸಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಯುವಕ ತಾನು ಜಮಖಂಡಿ ಜಿಲ್ಲೆಯವನೆಂದು ದ್ವಂದ್ವ ಹೇಳಿಕೆಯನ್ನು ನೀಡಿದ್ದಾನೆ. ಉಳ್ಳಾಲ ಪೊಲೀಸರು ವಿಚಾರಣೆ ನಡೆಸಿ ಎಚ್ಚರಿಕೆಯನ್ನ ನೀಡಿ ಯುವಕನನ್ನ ಬಿಟ್ಟು ಬಿಟ್ಟಿದ್ದಾರೆಂದು ತಿಳಿದು ಬಂದಿದೆ. ಮತಾಂತರನ ಮುಸ್ಲಿಮು ಮತ್ತೆ ಕನ್ನಡ ಜನ. ನೀನು ಎಷ್ಟು ದಿವಸ ಆಯ್ತು ಬಂದು? ಇವತ್ತು ಬಂದಿದ್ದೀನಿ. ಬಾಕಿಯವರು ಎಷ್ಟು ದಿವಸ ಆಯ್ತು? ಅವ್ರು ಬಂದು ಒಂದು 3-4 ದಿವಸ. ಎಲ್ಲಿದ್ದಾರೆ ಎಲ್ಲ ಬಾಕಿಯವರು? ಇಷ್ಟೊತ್ತಿಗೆ ದೇವರ ಹೆಸರು ಇಟ್ಕೊಂಡು ಭಿಕ್ಷೆ ಬಿಡೋಕೆ ನಿಂಗೆ? ಮತ್ತೆ ಮತ್ತೆ ಎಷ್ಟು ಜನ ಇದ್ದಾರೆ ಟೀಮಲ್ಲಿ? ಎಷ್ಟು ಜನ ಇದ್ದಾರೆ? 30 ಜನ ಹೋಗ್ತಿದ್ದಾನೆ. ಎಲ್ಲೆಲ್ಲ ಇದ್ದಾರೆ? ಎಲ್ಲ ಹೈದರಾಬಾದ? ಎಲ್ಲ ಹೈದರಾಬಾದ್. ಅಲ್ಲಿ ಭಿಕ್ಷೆ ಬಿಡ್ಲಿಕ್ಕೆ ಟೈಮ್ ಇಲ್ವಾ ನಿಂಗೆ ಹೈದರಾಬಾದ್ ಅಲ್ಲಿ? ಅಲ್ಲಿ ಜಾಗ ಇಲ್ವಾ ಭಿಕ್ಷೆ ಬಿಡ್ಲಿಕ್ಕೆ? ಯಾವ ದೇವರಲ್ಲಿದ್ದಾರೆ ಭಿಕ್ಷೆ ಬೇಡ್ಕೊಂಡು ಬರ್ಲಿಕ್ಕೆ? ಯಾವ ದೇವರಲ್ಲಿ? ಯಾವ ದೇವರಿಗೆ? ಎಲ್ಲಿ? ನಂದಿಮನೆಗೆ ಧಾರವಾಡದಲ್ಲಿ. ಎಷ್ಟು ದಿವಸ ಆಯ್ತು ನೀನು ಭಿಕ್ಷೆ ಧಾರವಾಡದಲ್ಲಿ? ಹೈದರಾಬಾದಲ್ಲಿ. ಬಾಕಿಯವರು ಧಾರವಾಡದಲ್ಲೆಲ್ಲ ಇರುವುದು. ಹೈದರಾಬಾದಲ್ಲಿ ಇರುವುದು. ಎಲ್ಲಿ ಇರುವುದು? ಹೈದರಾಬಾದಲ್ಲಿ ನಾವು ಇಂದ್ರಕಾಟದಲ್ಲಿ ಅಲ್ಲ, ನಿಮ್ಮ ದೇವರು ಇರುವುದು. ನಿಮ್ಮ ದೇವರ ಹೆಸರು ಹೇಳಿದ್ದಾರೆ ಹೈದರಾಬಾದ್. ಯಾವ ದೇವರು? ಯಾವ ದೇವರು? ಎಲ್ಲಿ? ಧಾರವಾಡದಲ್ಲೆಲ್ಲ ಇರುವುದು. ಅಲ್ಲಿ ಅಲ್ಲ. ಹೌದು, ನಾನು ಧಾರವಾಡದಲ್ಲಿ. ನಿನ್ನ ಹೆಸರೇನು ಸರಿ ಹೇಳು? ಮುಸ್ತಫವ ಮುಸ್ತಫವ? ಮುಸ್ತಫ ಕುರಿಕಾಯಿ ಹುಡುಗ ಅಂತಾನೆ. ಹೌದಾ? ಕಲಿಸಿದ್ಯಾರು? ಶೇಖಪ್ಪ ತಾನೆ. ಶೇಖಪ್ಪವ ಅಪ್ಪವ? ಶೇಖಪ್ಪ. ಶೇಖಪ್ಪ.